ನೋಡಿ, ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಸಭೆ ಇದೆ. ವಕೀಲ ಸಮಾಜದ ಒಂದು ವಿದ್ಯಾಸಂಸ್ಥೆಯ ಉದ್ಘಾಟನೆ ಇದೆ. ಮೂರನೇದು ಧರ್ಮಸ್ಥಳದಲ್ಲಿ ಅವರು ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ, ಅದು ಕೂಡ ಉದ್ಘಾಟನೆ ಇದೆ. ನಾಲ್ಕನೇದು ನಂದು ಒಂದು ಮಂಜುನಾಥನ ಭೇಟಿ ಇತ್ತು, ಆ ಮಂಜುನಾಥನ ಭೇಟಿ ಮಾಡಿದ್ರಿ. ಹೌದು, ಈಗ ನೀವು ಹೇಳೋದು ಕರೆಕ್ಟು. ಇಲ್ಲಿ ಕರಾವಳಿಯಲ್ಲಿ ಬಹಳ ಜನರ ಬದುಕು, ಭಾವನೆಕ್ಕಿಂತ ಬದುಕು ಇಂಪಾರ್ಟೆಂಟ್. ಸೊ ಬದುಕಿದ್ರೆ ಭಾವನೆ. ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಕಾರ್ಯಕ್ರಮ. ಸೊ ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ ಇಬ್ಬರು ಮಾತ್ರ ಗೆದ್ದಿದ್ದಾರೆ. ನಮಗೆ ಜನರಿಗೂ ಒಳ್ಳೆಯದಾಗಬೇಕಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ, ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ, ಅದಕ್ಕೆ ಅನುಮಾನ ಬೇಡ. ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ ನಮಗೆ. ಸೊ ಅದಕ್ಕೆ ಈಗ ಬಿಜೆಪಿ ವೋಟ್ ಹಾಕಿ ಗೆಲ್ಸಿದ್ರು. ಕಾಂಗ್ರೆಸ್ಸಿಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಾಯಿದೆ ಹೊರತು ಬಿಜೆಪಿಯಿಂದ ಏನಾಗ್ತಾ ಇರಲ್ಲ. ಅದಕ್ಕೆ ಅವ್ರಿಗೆಲ್ಲ ಮಂದಟ್ಟು ಮಾಡಬೇಕು, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಸರ್ಕಾರನೂ ಇರಲಿ, ಅವರೆಲ್ಲೂ ಮಂತ್ರಿಗಳು ಆಗಬೇಕು ಅನ್ನೋದು ನಮ್ಮ ಆಸೆ. ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರುವಂಥ ನೀರು, ಇಲ್ಲಿರುವಂಥ ದೇವಸ್ಥಾನ, ಇಲ್ಲಿರುವಂಥ ದರ್ಗಾ, ಇಲ್ಲಿರುವಂಥ ಪರಿಸರ, ಇಲ್ಲಿರುವಂಥ ವಾತಾವರಣ, ಇಲ್ಲಿರುವಂಥ ಸಮುದ್ರ ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರುವಂಥ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರುವಂಥ ಬ್ಯಾಂಕ್ಗಳು, ಇಲ್ಲಿರುವಂಥ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿದೆ? ಎಲ್ಲರಿಗೂ ಇದೆ. ಇದೇನು ಬರೀ ಹಿಂದೂ ಅನ್ನೋದಿಲ್ಲ. ಕೆಲವರು ಮಾತ್ರ ಹಿಂದೂ, ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಬಿಲ್ಲವರು, ಎಲ್ಲ ಜನಾಂಗಗಳು ನಾವು ಒಂದು ಅಂತೀವಿ ಅಷ್ಟೇ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಮದು ಎಲ್ಲ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡಬೇಕು. ಬಿಜೆಪಿಯವ್ರು ಬಿಡಿ, ಅವ್ರದ್ದು ನಾನು ಯಾಕೆ ಅವ್ರ ಸುದ್ದಿ ಹೋಗೋಣ, ಅವ್ರ ಟೀಕೆ ಯಾಕೆ ಮಾಡಕ್ಕೆ ಹೋಗೋಣ? ಅವ್ರೇನು ಹೋದ್ರು ಇಡೀ ರಾಜ್ಯ ಜನ ಒಪ್ಪಬೇಕಲ್ಲ. ರಾಜ್ಯ ಅಂದರೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು, ಇವೆಲ್ಲ ಕರ್ನಾಟಕ. ನಾನಿನ್ನ ಲೆಟರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಮೂಲ ಧರ್ಮ ಇದೆ, ಸಿದ್ಧಾಂತ ಇದೆ. ಎಲ್ಲರಿಗೂ ನ್ಯಾಯ ಕೊಡಬೇಕು ಅನ್ನೋದಿದೆ. ರಾಹುಲ್ ಗಾಂಧಿಯವರು ಯಾರಿಗೂ ಅನ್ಯಾಯ ಆಗಬೇಕು ಅಂತ ಎಲ್ಲೂ ಹೇಳಿಲ್ಲ. ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು ಅನ್ನೋದಿದೆ. ಯಾವುದೇ ತುಳಿತಕ್ಕೆ ಒಳಗಾದಂಥ ಸಮಾಜಗಳು, ಯಾವುದೇ ಈಗ ಜೈನದಲ್ಲಿ ಬಡವರಿಲ್ವಾ? ಬ್ರಾಹ್ಮಣರಲ್ಲಿ ಬಡವರಿಲ್ವಾ? ಲಿಂಗಾಯತದಲ್ಲಿ ಬಡವರಿಲ್ವಾ? ಎಲ್ಲ ಜನರಲ್ಲೂ ಕೂಡ ಬಡವರಿದ್ದಾರೆ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ಬೇಕು. ನೋಡಪ್ಪ, ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಕೆಲವರು ಮನೆಗಳಲ್ಲಿ ಇರಲಿಲ್ಲ, ಕೆಲವರು 90% ಈಗ ನಮಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ. ಇನ್ನು 10% ಇಲ್ಲ. ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ, ಇನ್ನು ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಇದಕ್ಕೆಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ಮ ಕೈ ಕೊಟ್ಟಿದ್ದಾರೆ. ನಾವು ಇನ್ನೂ 2 ದಿನ 3 ದಿನ ಅಧ್ಯಯನ ಮಾಡಿದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ, ಆ ಥರದ ತೀರ್ಮಾನ ಯಾರೂ ತೆಗೆದುಕೊಳ್ಳುವುದಿಲ್ಲ. ಮಂಗಳೂರಲ್ಲಿ
ನಮಸ್ಕಾರ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ನನ್ನ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವರದಿಯನ್ನು ನೋಡೋಣ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಬಹುಮತದೊಂದಿಗೆ ಗೆಲುವು ಪಡೆಯಲಿದೆ. ತುಳುನಾಡಿನಿಂದ ಕನಿಷ್ಠ 10 ಮಂದಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಲಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸರ್, ಈಗ ಕರಾವಳಿಯ ಬಗ್ಗೆ ಡಿಸಿಎಂ ಅವರು ಒಂದು ಭವಿಷ್ಯವನ್ನು ನುಡಿದಿರುವಂತದ್ದು, ಮುಂದಿನ ಚುನಾವಣೆಯಲ್ಲಿ 10 ಶಾಸಕರನ್ನು ನಾನು ತುಳುನಾಡಿನಿಂದ ಬರ್ತಾರೆ ಅನ್ನುವಂಥದ್ದು. ನೋಡಿ, ಕರಾವಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ತನ್ನ ಹಿಡಿತವನ್ನು ಹೊಂದಿದ್ದಂಥ ಪಕ್ಷ. ಆದರೆ ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ, ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಅದಕ್ಕಿಂತ ಮೊದಲಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಹಿಡಿತವನ್ನು ಕಳ್ಕೊಂಡಿತ್ತು. ಆದರೆ ಅದಕ್ಕಿಂತ ಮೊದಲನೇ ವಿಧಾನಸಭಾ ಚುನಾವಣೆ ಅಂದರೆ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಹೊಂದಿತ್ತು. ಆಯಿತಾ? ಆದರೆ ಇಲ್ಲಿ ಪರಂಪರಾಗತವಾಗಿ ಕಾಂಗ್ರೆಸ್ಸಿಗೆ ಮತದಾರರಿದ್ದಾರೆ. ಆ ಮತದಾರರು ಕ್ರಮೇಣ BJP ಹತ್ರ ಒಲಿಗೊಂಡಿದ್ದಾರೆ. ಆದ್ದರಿಂದಾಗಿ ಇಲ್ಲಿ BJP ಇಲ್ಲಿ ತನ್ನ ಹಿಡಿತವನ್ನು ಹೊಂದಿದೆ ಅಂತ ಒಂದು ವಾದ. ಮತ್ತೊಂದು ವಾದ ಏನಂತ ಹೇಳಿದರೆ, ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಅಂತ BJP ಅವರು ಹೇಳುವ ಪ್ರಕಾರ ಆ ತುಷ್ಟೀಕರಣ ನೀತಿಯಿಂದಾಗಿ ಜನರು BJP ಹತ್ರ ಒಲಿದ್ದಾರೆ ಅಂತೇಳಿ. ಕಾಂಗ್ರೆಸ್ನವರು ಹೇಳುವುದು ಇದೊಂದು ಹಿಂದುತ್ವದ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿಯಿಂದಲೇ ಇಂಥ ಒಂದು ಫಲಿತಾಂಶಗಳು ಬರೋದು. ಅದರಿಂದ ಆ ಫ್ಯಾಕ್ಟ್ರಿಯನ್ನು ಒಡೆದು ನಾವು ನಮ್ಮ ಕಾಂಗ್ರೆಸ್ಸಿನ ಅಸ್ತಿತ್ವವನ್ನು ಇಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ. ಆದರೆ ವಾಸ್ತವ ಏನು ಅಂತ ಹೇಳಿದರೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದುಕೊಂಡ್ರೆ, ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತೇವೆ ನಾವು, ಒಟ್ಟಿಗೆ 13 ವಿಧಾನಸಭಾ ಕ್ಷೇತ್ರಗಳಿವೆ, ಬೈಂದೂರಿನಿಂದ ಸುಳ್ಯದ ತನಕ. ಈ 13 ವಿಧಾನಸಭಾ ಕ್ಷೇತ್ರಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಈಗ ಇರುವುದು ಕೇವಲ 2 ಕಾಂಗ್ರೆಸ್ ಶಾಸಕರು. ಅದು ಸಹ 1 ಸೀಟು ಲಾಟ್ರಿ ಸೀಟು ಪುತ್ತೂರಿದ್ದು, ಉಳ್ಳಾಲದ್ದು ಪರಂಪರಾಗತ ಸೀಟು. ಯಾಕಂದರೆ ಅಲ್ಲಿ ಮುಸ್ಲಿಂ ಬಾಹುಳ್ಯದ ಪ್ರದೇಶ, ಅದರಿಂದಾಗಿ ಅಲ್ಲಿ ಕಾಂಗ್ರೆಸ್ ಗೆಲ್ತಾ ಬರ್ತಾ ಇದೆ. ಹಾಗಂತೇಳಿ ಉಳ್ಳಾಲದಲ್ಲಿ ಇದಕ್ಕಿಂತ ಮೊದಲು ಮಾರ್ಕ್ಸಿಸ್ಟ್ ಪಕ್ಷವೂ ಗೆದ್ದಿದೆ, BJPಯೂ ಗೆದ್ದಿದೆ, ಇಲ್ಲಂತ ಏನಿಲ್ಲ, ಅಸ್ತಿತ್ವ ಇದೆ. ಅದರಿಂದಾಗಿ DKಶಿ ಅವರು ಮುಂದಿನ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ಮಾತನ್ನು ಹೇಳಿದರು. ಯಾಕಂದರೆ ಇಲ್ಲಿಂದ ಒಂದು 10 ಸೀಟ್ಗಳನ್ನು ನಾವು ಗೆದ್ದುಕೊಂಡು ಬಂದರೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಅವರು ಇಲ್ಲಿ ಒಂದು ಸಾಫ್ಟ್ ಹಿಂದುತ್ವ, ಮೃದು ಹಿಂದುತ್ವ ಅಂತ ನಾವು ಹೇಳ್ತೇವೆ, ಅದನ್ನು ಪ್ರಯೋಗ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಇಲ್ಲಿನ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಇಲ್ಲಿನ ಏನು ಶಕ್ತಿ ಕೇಂದ್ರಗಳಂತ ನಾವೇನು ಹೇಳ್ತೇವೆ, ಇಲ್ಲಿನ ಜನರಿಗೆ ಒಂದು ಶಕ್ತಿ ಕೇಂದ್ರಗಳಂತೇಳಿ ಅಂಥ ಕೇಂದ್ರಗಳಿಗೆ ಹೋಗೋದು, ಆದಷ್ಟು ಹಿಂದೂ ಸ್ಥಳೀಯ ಮುಖಂಡರನ್ನು ಹತ್ತಿರಕ್ಕೆ ಸೇರಿಸಿಕೊಂಡು ಅವರನ್ನು ಬೆಳೆಸುವಂಥ ರೀತಿ. ಕಾಂಗ್ರೆಸ್ನಲ್ಲಿ ಹಲವಾರು ಮಂದಿ ಲೀಡರ್ಗಳಿದ್ದಾರೆ, ಕಾರ್ಯಕರ್ತರಿಂದ ಜಾಸ್ತಿ ಅಲ್ಲಿ ಅದರಲ್ಲಿ ಲೀಡರ್ಗಳಿದ್ದಾರೆ. ಸಮಸ್ಯೆಯಲ್ಲಿ ಕಾಂಗ್ರೆಸ್ ಇದ್ದ ಸಮಸ್ಯೆ ಅದೊಂದು. ಅಂದರೆ ಅದನ್ನೆಲ್ಲ ಬದಿಗೊತ್ತಿ ಯಾರು ತಳಮಟ್ಟದಲ್ಲಿ ಕಾಂಗ್ರೆಸ್ಸಿಗಾಗಿ ದುಡಿತಾ ಇದ್ದಾರೆ, ಕಾಂಗ್ರೆಸ್ಸಿಗಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅಂಥವರನ್ನು ಗುರುತಿಸಿ ಅವರಿಗೆ ಒಂದು ಸ್ಥಾನಮಾನ ಕೊಟ್ಟು ಅವರನ್ನು ಮುಂದಿನ ಚುನಾವಣೆಗೆ ಸಜ್ಜುಗೊಳಿಸಬೇಕು ಎನ್ನುವುದು ಅವರ ಅಭಿಪ್ರಾಯ. ಆ ಅಭಿಪ್ರಾಯವನ್ನು ಅವರು ರಾಜ್ಯ ಮಟ್ಟದಲ್ಲೂ ಕೊಂಡೋಗ್ತಾರೆ. ಯಾಕಂತ ಹೇಳಿದರೆ ಅವರ ಅಧ್ಯಕ್ಷತೆಯಲ್ಲಿಯೇ ಮುಂದಿನ ಚುನಾವಣೆಯನ್ನು ಅವರು ಫೇಸ್ ಮಾಡುವುದಾದರೆ ಅವರೇ ಮುಖ್ಯಮಂತ್ರಿ, ಅದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂತ ಹೇಳಿದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು KPCC ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿರಲಿಲ್ಲ, ಸಿದ್ದರಾಮಯ್ಯನ ಜೊತೆಗೂಡಿ ಒಟ್ಟಿಗೆ ಹೋಗಿರುವುದು. ಅದರಿಂದಾಗಿ ಅದು ಸಮೂಹ ನಾಯಕತ್ವ ಅಂತ ನಾವು ಹೇಳ್ತೇವೆ. ಆ ಸಮೂಹ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಿದ್ದರಿಂದ ಅಲ್ಲಿ ಗೆದ್ದಂಥ 135 ಮಂದಿ ಶಾಸಕರಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಜಾಸ್ತಿ ಇದ್ದರಿಂದ ಇವರಿಗೆ ಅವಕಾಶ ತಪ್ಪಿತು. ಆ ಸಂದರ್ಭದಲ್ಲಿ ಏನೋ ಒಂದು ಎಗ್ರಿಮೆಂಟ್ ಆಯಿತು, ಮಾತುಕತೆ ಆಯಿತು, 2 ವರ್ಷ ಅವರು 2 ವರ್ಷ ಇವರು ಅಂತ ಹೇಳಿ ಮಾತುಕತೆ ಆಯಿತು. ಅಂತ ಯಾವುದೇ ರೀತಿಯ ಮಾತುಕತೆಗಳು ಹೈಕಮಾಂಡ್ನ ಮಟ್ಟದಲ್ಲಿ ನಡೆಯುವುದಿಲ್ಲ, ಮಾಡುವುದು ಸಹ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗಿ ಮಾಡುವುದಿಲ್ಲ. ಅವರಿಗೆ ಬೇಡ ಅಂತ ಹೇಳಿದರೆ ಕೂಡಲೇ ಅವ್ರನ್ನು ತೆಗೆದು ಬಿಸಾಡ್ತಾರೆ. ಈ ಹಿಂದೆಯೂ ಮಾಡಿದ್ದಷ್ಟೇ. ವೀರೇಂದ್ರ ಪಾಟೀಲ್ ಅವರನ್ನು
ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದದ್ದು ಬೆಂಗಳೂರಿನ HL ಏರ್ಪೋರ್ಟ್ನಲ್ಲಿ. ಅವರು ಅನಾರೋಗ್ಯಕ್ಕೀಡಾಗಿದ್ರು, ಬೆಡ್ ರಿಡನ್ ಆಗಿದ್ರು. ಅವರನ್ನು ನೋಡ್ಲಿಕ್ಕೆ ಅಂತೇಳಿ ರಾಜೀವ್ ಗಾಂಧಿ ಅವರು ಬಂದರು ಬೆಂಗಳೂರಿಗೆ. ಬೇರೊಂದು ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸ್ಕೊಂಡು ವೀರೇಂದ್ರ ಪಾಟೀಲ್ ಅವರನ್ನು ಆರೋಗ್ಯ ವಿಚಾರಿಸಿದ್ರು. ಅಲ್ಲಿಂದ ನೇರವಾಗಿ HL ಏರ್ಪೋರ್ಟಿಗೆ ಹೋದರು. HL ಏರ್ಪೋರ್ಟಲ್ಲಿ ಹೋಗಿ ಪ್ರೆಸ್ಸಿನವರ ಎದುರು ಹೇಳಿ ಆಯಿತು, ನೀವು ನಾಳೆ ಹೊಸ ಮುಖ್ಯಮಂತ್ರಿಯನ್ನು ನೋಡ್ತಾ ಇದ್ದೀರಿ ಅಂತೇಳಿ. ಅದರ ಪರಿಣಾಮ ಏನಾಯಿತು? ಮುಖ್ಯಮಂತ್ರಿ ಹುದ್ದೆಗೆ ಪೈಪೋಟಿ ಸೃಷ್ಟಿಯಾಯಿತು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪನವರು ಆಗಬಾರ್ದು ಅಂತೇಳಿ KSM ಕೃಷ್ಣ ಅವರಿದ್ದರು, ವೀರಪ್ಪ ಮೊಯ್ಲಿ ಅವರಿದ್ದರು, S ಶ್ರೀಕಂಠಯ್ಯನವರಿದ್ದರು, ಕೆಲವರಿದ್ದರು. ಆದರೆ ಬಂಗಾರಪ್ಪನವರು ಆಯ್ಕೆ ಆದರು. ಬಂಗಾರಪ್ಪನವರು ಕ್ಲಾಸಿಕಲ್ ಕಂಪ್ಯೂಟರ್ ಹಗರಣದಲ್ಲಿ ಸಿಲುಕಿಕೊಂಡ್ರಂತಂದಾಗ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಆಯಿತು. ಇದೆಲ್ಲ ಆಯಿತು. ಇದು ಕಾಂಗ್ರೆಸ್ನ ಒಳ ಜಗಳದ ಇತಿಹಾಸ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದುತ್ವದ ಫ್ಯಾಕ್ಟ್ರಿ ಅಂತ ನಾವು ಏನು ಹೇಳ್ತೇವೆ, ಅದನ್ನು ಎಲ್ಲರೂ ಒಪ್ಕೋತಾರೆ. ಯಾಕಂದರೆ ಇಲ್ಲೊಂದು ಗಟ್ಟಿ ನೆಲೆ ಇದೆ ಹಿಂದುತ್ವಕ್ಕೆ ಅಂತ ಹೇಳಿ. ರಾಜ್ಯದ ಉಳಿದ 30 ಜಿಲ್ಲೆಗಳಿಗೆ ಹೋಲಿಸಿದರೆ, ಒಟ್ಟಿಗೆ 31 ಜಿಲ್ಲೆಗಳು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಡುಪಿಯನ್ನು ಬಿಟ್ಟರೆ ನೀವು 29 ಜಿಲ್ಲೆಗಳ, ಉಳಿದ 29 ಜಿಲ್ಲೆಗಳಿಗೆ ಹೋಲಿಸಿದರೆ ಹಿಂದುತ್ವದ ಭದ್ರನೆಲೆ ಇರುವುದು ಕರಾವಳಿಯ ಈ 2 ಜಿಲ್ಲೆಗಳಲ್ಲಿ. ಯಾಕಂತ ಹೇಳಿದರೆ ಕರ್ನಾಟಕದ ಪ್ರಥಮ ಜನಸಂಘದ ಶಾಸಕರು ಆಯ್ಕೆಯಾಗಿರುವುದು ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಕಾರ್ಕಳದಿಂದ ಒಬ್ಬರು ಆಯ್ಕೆಯಾಗಿದ್ದರು 60ರ ದಶಕದಲ್ಲಿ. ಇಡೀ ದೇಶದಲ್ಲಿ ಪ್ರಥಮ ಬಾರಿ ಜನಸಂಘದ ನಗರ ಸಭೆಗೆ ಆಯ್ಕೆಯಾದದ್ದು ಉಡುಪಿಯಲ್ಲಿ. PS ಆಚಾರ್ಯರು ಅಧ್ಯಕ್ಷರಾಗಿದ್ದರು. ಮಲಹೊರುವ ಪದ್ಧತಿಯನ್ನು ಆ ಸಂದರ್ಭದಲ್ಲಿ ಅವರು ನಿಷೇಧ ಮಾಡಿತ್ತು. ತದನಂತರದ ಬೆಳವಣಿಗೆಗಳಲ್ಲಿ ಇಲ್ಲಿ ಜನಸಂಘ ಜನತಾ ಪಕ್ಷದೊಟ್ಟಿಗೆ ಮರ್ಜಿ ಆಯಿತು. 82ರಲ್ಲಿ ಜನತಾ ಪಕ್ಷದಿಂದ ಜನಸಂಘ ಹೊರಗೆ ಬಂತು, ಭಾರತೀಯ ಜನತಾ ಪಕ್ಷದ ಉದಯ ಆಯಿತು. ಆದರೆ 1983ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಸ್ತಿತ್ವವನ್ನು ತೋರಿತು. 18 ಮಂದಿ ಶಾಸಕರು ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆಯಾಗಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ BJP ಹೆಚ್ಚಿನ ಸಂಖ್ಯೆಯಲ್ಲಿ, ಸುಳ್ಯದಿಂದ ಕುಶಲ ಅವರು, ಸುಳ್ಯದಿಂದ ಅಂಗಾರ ಅವರು ಅಂಗಾರಲ್ಲ ಇವರು ಬಾಕಿಲ ಉಕ್ರಪ್ಪ ಅವರು ಆಯ್ಕೆಯಾದರು. ಪುತ್ತೂರಿನಿಂದ ರಾಂಭಟ್ರು 2ನೇ ಬಾರಿಗೆ ಆಯ್ಕೆಯಾದರು. ಅವರು 78ರಲ್ಲೂ ಆಯ್ಕೆಯಾಗಿದ್ರು. 78ರಲ್ಲಿ ಅವರು ಜನತಾ ಪಕ್ಷದಿಂದ ಆಯ್ಕೆಯಾಗಿದ್ದರು. 83ರಲ್ಲಿ ಅವರು BJPಯಿಂದ ಆಯ್ಕೆಯಾದರು. ವಿಟ್ಲದಿಂದ ರುಕ್ಮಯ್ಯ ಪೂಜಾರಿ ಅವರು ಆಯ್ಕೆಯಾದರು. ಬಂಟ್ವಾಳದಿಂದ ಶಿವರಾಯರ ಆಯ್ಕೆಯಾದರು. ಮಂಗಳೂರಿನಿಂದ ಧನಂಜಯ ಕುಮಾರ್ ಆಯ್ಕೆಯಾದರು. ಉಳ್ಳಾಲದಿಂದ ಮಾರ್ಕೃಷ್ಣ ರಾಮಚಂದ್ರ ರಾವ್ ಆಯ್ಕೆಯಾದರು. ಸುರತ್ಕಲ್ನಿಂದ ಜನತಾ ಪಕ್ಷದ ಲೋಕೇಶ್ ಶೆಟ್ಟರ್ ಆಯ್ಕೆಯಾದರು. ಕಾರ್ಕಳದಿಂದ ವೀರಪ್ಪ ಮೊಯ್ಲಿ ಅವರು ಆಯ್ಕೆಯಾದರು. ಮೂಡಬಿದಿರೆಯಿಂದ ಜನತಾ ಪಕ್ಷದಿಂದ ಅಮರನಾಥ್ ಶೆಟ್ಟರ್ ಆಯ್ಕೆಯಾದರು. ಬೆಳ್ತಂಗಡಿಯಿಂದ BJPಯಿಂದ ವಸಂತ ಬಂಗೇರರು ಆಯ್ಕೆಯಾದರು. ಕಾಪುವಿನಿಂದ BJP ಅವರು ಆಯ್ಕೆಯಾದರು, ಹೆಸರು ಮರ್ತೋಯ್ತು. ಉಡುಪಿಯಿಂದ VS ಆಚಾರ್ಯ ಆಯ್ಕೆಯಾದರು. ಬ್ರಹ್ಮಾವರದಿಂದ BB ಶೆಟ್ಟಿ ಆಯ್ಕೆಯಾದರು. ಕುಂದಾಪುರದಿಂದ ಪ್ರತಾಪ್ ಶೆಟ್ಟಿ ಆಯ್ಕೆಯಾದರು. ಬೈಂದೂರಿನ ಜನತಾ ಪಕ್ಷದ ಅಪ್ಪಣ್ಣ ಹೆಗಡೆ ಅವರು ಆಯ್ಕೆಯಾದರು. ಅದರಿಂದಾಗಿ ಆ ರೀತಿಯಾಗಿ ಇಲ್ಲಿ BJP ಮತ್ತು ಜನತಾ ಪಕ್ಷ, ಆ ಜನತಾ ಪಕ್ಷ ಏನಾಗಿತ್ತು ಅಂತ ಹೇಳಿದರೆ ಅದು ಜನತಾ ರಂಗ ಆಗಿತ್ತು. ಇವತ್ತಿಗೂ ಕೆಲವರಿಗೆ ನೆನಪಿದೆಯೋ ಏನೋ ಗೊತ್ತಿಲ್ಲ. ಅದು ಜನತಾ ರಂಗ, ಜನತಾ ಪಕ್ಷ ಮತ್ತು ಕ್ರಾಂತಿ ರಂಗ ಒಟ್ಟು ಸೇರಿ ಜನತಾ ರಂಗ ಆಗಿತ್ತು. S ಬಂಗಾರಪ್ಪನವರು ಕಾಂಗ್ರೆಸ್ಸಿಂದ ಹೊರಗೆ ಬಂದಿದ್ದರು. ಅವರು ದೇವರಾಜ ಅರಸು ಅವರು ಸ್ಥಾಪಿಸಿದಂಥ ಕರ್ನಾಟಕ ಕಾಂಗ್ರೆಸ್ ಅಂತ ಒಂದು ಪಕ್ಷ ಇತ್ತು. ಆ ಪಕ್ಷದೊಟ್ಟಿಗೆ ಸೇರಿಕೊಂಡು ಅರಸು ಅವರ ಕಾಲ ನಂತರ ಆ ಪಕ್ಷವನ್ನು ಇಟ್ಕೊಂಡು ಅವರು ಅದನ್ನು ಕ್ರಾಂತಿ ರಂಗ ಅಂತ ಮಾಡಿಕೊಂಡು, ಕ್ರಾಂತಿ ರಂಗ ಮತ್ತು ಜನತಾ ಪಕ್ಷ ಮೈತ್ರಿಯಾಗಿ ಜನತಾ ರಂಗ ಅಂತ ಇತ್ತು. ಅದೇ ಸಂದರ್ಭದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷ ಅದರೊಟ್ಟಿಗೆ ಸೇರಿಕೊಂಡಿತ್ತು. ರೈತ ಸಂಘ ಅದರೊಟ್ಟಿಗೆ ಸೇರಿಕೊಂಡಿತ್ತು. ಅದರಿಂದಾಗಿ ರಾಜ್ಯ ಮಟ್ಟದಲ್ಲಿ ಅದೊಂದು ಪ್ರಬಲ ಒಂದು ರಾಜಕೀಯ ಕೂಟ ಆಯಿತು. ಕೂಟ ಆದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ BJP 18 ಸ್ಥಾನಗಳನ್ನು ಗಳಿಸಿತು. ಜನತಾ ರಂಗ ಒಂದು 79 ಸ್ಥಾನಗಳನ್ನು
ಗಳಿಸಿತು. ಆದ್ದರಿಂದ ಅದು ಅಧಿಕಾರಕ್ಕೆ ಬಂತು. ಸಹಜವಾಗಿಯೇ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ಅನಿರೀಕ್ಷಿತವಾಗಿ ವೀಕ್ಷಕರಾಗಿ ಬಂದಿದ್ದಂತಹ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು. ಭಾರತೀಯ ಜನತಾ ಪಕ್ಷ ಆ ಸರ್ಕಾರಕ್ಕೆ ಹೊರಗಿನಿಂದ ಬೆಂಬಲ ಕೊಟ್ಟಿತ್ತು, ಒಳಗಿನಿಂದ ಹೋಗಲಿಲ್ಲ. 18 ಮಂದಿ ಶಾಸಕರ ಹೊರ ಬೆಂಬಲದಿಂದ ಸರ್ಕಾರ ರಚನೆ ಆಯಿತು. ಒಳ್ಳೆ ನಿಟ್ಟಿನಲ್ಲಿ ಮೌಲಾಧಾರಿತ ರಾಜಕಾರಣ ಅಂತ ಹೇಳಿ ಒಂದು ಹೆಸರಿಟ್ಟುಕೊಂಡು ರಾಜಕಾರಣ ಮಾಡಿದೆ. ಯಾಕಂದರೆ ರಾಮಕೃಷ್ಣ ಹೆಗಡೆ ಅವರು ಅತ್ಯಂತ ಹಿರಿಯ ರಾಜಕಾರಣಿ. ಹಿಂದೆ ಕರ್ನಾಟಕದ ದಲ್ಲಿ ಸಚಿವರಾಗಿದ್ದವರು ಅವರು ಮತ್ತು ವೀರೇಂದ್ರ ಪಟೇಲ್ ಲವಕುಶರು ಅಂತ ಹೇಳ್ತಾ ಇದ್ರು. ನಿಜಲಿಂಗರ ಸರ್ಕಾರದಲ್ಲಿ ಇಬ್ಬರು ಸಚಿವರಾಗಿದ್ದಂಥವ್ರು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಿನಲ್ಲಿದ್ದ ಆ ಸಂದರ್ಭದ ನಾಯಕರುಗಳು ಎಲ್ಲವೂ ಮೊದಲು ಕಾಂಗ್ರೆಸ್ನಲ್ಲಿದ್ದವರು. ಈ ಜನತಾರಂಗದಲ್ಲಿ ಯಾರೆಲ್ಲ ಇದ್ರ ಅವರೆಲ್ಲ ಕಾಂಗ್ರೆಸ್ನಲ್ಲೇ ಇದ್ದವರು. 1969ರಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಆಯಿತು. ಮತ್ತೆ ಉಳಿದವರು ಸಂಸ್ಥಾ ಕಾಂಗ್ರೆಸ್ ಅಂತ ನೋಡ್ಕೊಂಡು ಆ ಸಂಸ್ಥಾ ಕಾಂಗ್ರೆಸ್ನಲ್ಲಿದ್ದ ನಾಯಕರುಗಳೆಲ್ಲ ಮತ್ತೆ ಜನತಾ ಪಕ್ಷದಲ್ಲಿದ್ದರು. ಇವನು ಮೊರಾರ್ಜಿ ದೇಸಾಯಿ ಅವರು 77ರಲ್ಲಿ ಪ್ರಧಾನಿಯಾಗಿದ್ದರು ಜನತಾ ಪಕ್ಷದ. ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರದ ಮೊದಲ ಸ್ವಾತಂತ್ರ್ಯ ನಂತರದ ಮಹಾರಾಷ್ಟ್ರದ ಸರ್ಕಾರದಲ್ಲಿ ಮೊರಾರ್ಜಿ ದೇಸಾಯಿ ಅವರು ಮುಖ್ಯಮಂತ್ರಿ ಆಗಿದ್ದವರು. ಅದರಿಂದಾಗಿ ಅವರು ಇಂದಿರಾ ಗಾಂಧಿಯವರ ವಿರುದ್ಧ ನಿಂತು ಜನತಾ ಪಕ್ಷವನ್ನು ಯಾವಾಗ ಕಟ್ಟಿಕೊಂಡ್ರು, ಅದರಿಂದಾಗಿ ಅವರೆಲ್ಲ ಜನತಾ ಪಕ್ಷದವರಾದರೆ ಅದು ಮೂಲತಃ ಎಲ್ಲರೂ ಕಾಂಗ್ರೆಸ್ಸಿಗರೇ. ಕಾಂಗ್ರೆಸ್ಸಿಗರನ್ನು ಬಿಟ್ಟು ಇಲ್ಲಿ ಬೇರೆ ಯಾರು ಇಲ್ಲ. ಭಾರತೀಯ ಜನಸಂಘ ಸಹ ಸ್ಥಾಪನೆ ಆದದ್ದು 1950ರಲ್ಲಿ. ಅದು ಸಹ ಕಾಂಗ್ರೆಸ್ಸಿನಿಂದ ಅಂತರವನ್ನು ಕಾಯ್ದುಕೊಂಡಂಥ ಒಂದು ಗುಂಪೇ ಜನಸಂಘವನ್ನು ಸ್ಥಾಪನೆ ಮಾಡಿದ್ದು. ಆ ಜನಸಂಘ ಅದಕ್ಕಿಂತ ಮೊದಲಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ರಾಜಕೀಯ ಸಂಘಟನೆ ಆಗಿತ್ತು. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1924ರಲ್ಲಿ ಆರಂಭವಾದಂಥ ಒಂದು ಸಂಘಟನೆ. ಅದರ ರಾಜಕೀಯ ಸಂಘಟನೆಯಾಗಿ ಜನಸಂಘ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಆದರೂ ಜನಸಂಘದ ಹಿರಿಯರು ಸಹ ಕಾಂಗ್ರೆಸ್ಸಲ್ಲೇ ಇದ್ದವರು. ನೆಹರು ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದವರು ಇದ್ದಾರೆ. ಶ್ಯಾಮಪ್ರಸಾದ್ ಮುಖರ್ಜಿಯವರು ಮಂತ್ರಿಗಳಾಗಿದ್ದವರು. ಅದರಿಂದಾಗಿ ಆ ರೀತಿಯ ರಾಜಕೀಯ ಬೆಳವಣಿಗೆಗಳು ಬಂದಿದ್ದು. ಆದರೆ ಯಾವ ರಾಜಕೀಯ ಬೆಳವಣಿಗೆಗಳು ಬಂದರೂ ಸಹ ಈ ಕರಾವಳಿಯಲ್ಲಿ ಕಾಂಗ್ರೆಸ್ಸಿನ ಅಸ್ತಿತ್ವವನ್ನು ಅಲುಗಾಡಿಸಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಪ್ರಥಮ ಬಾರಿಗೆ ಅಲುಗಾಡಿದ್ದು 1983ರ ಚುನಾವಣೆಯಲ್ಲಿ. ಆಗ ಇಲ್ಲಿ ಕಾಂಗ್ರೆಸ್ಸಿಂದ ಕೇವಲ ವೀರಪ್ಪ ಮೊಯ್ಲಿಯವರು ಕಾರ್ಕಳದಿಂದ, ಕುಂದಾಪುರದಿಂದ ಪ್ರತಾಪ ಶೆಟ್ಟರು ಆಯ್ಕೆಯಾಗಿದ್ದವರು. ಅದಕ್ಕಿಂತ ಮೊದಲು ಕಾಂಗ್ರೆಸ್ನ ಪರಂಪರಾಗತವಾಗಿ ಆಯ್ಕೆ ಆಗ್ತಿದ್ದವರೆಲ್ಲ ಸೋಲನ್ನು ಅನುಭವಿಸಿದವರು. ಆದರೆ ಅದೇ 2 ವರ್ಷದ ನಂತರ 1985ರಲ್ಲಿ ಪರಿಸ್ಥಿತಿ ಬದಲಾವಣೆ ಆಯಿತು. ಯಾಕಂತ ಹೇಳಿದರೆ 1984ರಲ್ಲಿ ಇಂದಿರಾ ಗಾಂಧಿ ಅಸಾಸಿನೇಷನ್ ಆಯಿತು. 1980ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಮತ್ತೆ ಅಧಿಕಾರಕ್ಕೆ ಬಂದರು. ಅವರು 84ರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು. ಅವರದೇ ಅಂಗರಕ್ಷಕರು ಅವರನ್ನು ಗುಂಡಿಕ್ಕಿ ಕೊಂದರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 2 ಶಕ್ತಿ ಕೇಂದ್ರಗಳು ಸೃಷ್ಟಿಯಾಗಿದ್ದವು. ಒಂದು ಕಾಂಗ್ರೆಸ್ ಇತ್ತು, ಎರಡನೇ ಕಡೆ ಜನತಾ ರಂಗ ಇತ್ತು. ಆಯ್ತಾ. ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ಲೋಕಸಭಾ ಚುನಾವಣೆ ಬಂದಾಗ ಇಲ್ಲಿ ಎಲ್ಲ ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಎಲ್ಲ ಸ್ಥಾನವನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಆದ್ರಿಂದಾಗಿ ರಾಮಕೃಷ್ಣ ಹೆಗಡೆ ಅವರು ನೈತಿಕ ಹೊಣೆ ಹೊತ್ತು ಸರ್ಕಾರದ ರಾಜೀನಾಮೆ ಸಲ್ಲಿಸಿದರು. ಆದ್ದರಿಂದ 85ರಲ್ಲಿ ಉಪಚುನಾವಣೆ ಬಂತು. ಮರುಚುನಾವಣೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ಮರುಚುನಾವಣೆ ಬಂತು ಕರ್ನಾಟಕದಲ್ಲಿ. ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ವಿಶ್ವಾಸ ಇತ್ತು. ಏನಂತ ಹೇಳಿದರೆ, ಈ ಉತ್ತರ ಕರ್ನಾಟಕದ ಒಕ್ಕಲಿಗ ಇದು ಲಿಂಗಾಯತ ಬೆಲ್ಟ್ ಏರಿಯಾದಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ಒಂದು ಒಳ್ಳೆಯ ಇಮೇಜ್ ಇತ್ತು. ಒಳ್ಳೆಯ ಇಮೇಜ್ ಇತ್ತು, ಏನು ಕಡಿಮೆ ಇಮೇಜ್ ಇರಲಿಲ್ಲ. ಆ ಇಮೇಜನ್ನು ಬಳಸಿಕೊಂಡು ಅವರು
ಆ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಗೆದ್ದರು. 18 ಸೀಟುಗಳನ್ನು ಹೊಂದಿದ್ದಂಥ ಭಾರತೀಯ ಜನತಾ ಪಕ್ಷದಿಂದ 2 ಆಯ್ಕೆಯಾದರು, 13 ಮಂದಿ ಸೋತೋದು. 2 ಅಂದರೆ ಒಂದು ಬೆಳ್ತಂಗಡಿಯಿಂದ ವಸಂತ ಬಂಗೇರ ಮತ್ತು ಶಿಕಾರಿಪುರದಿಂದ ಯಡಿಯೂರಪ್ಪನವರು. ಆಗಲೂ ಭಾರತೀಯ ಜನತಾ ಪಕ್ಷ ಇಲ್ಲಿ ಅಸ್ತಿತ್ವವನ್ನು 1 ಸ್ಥಾನದ ಮೂಲಕ ಉಳಿಸಿಕೊಂಡಿತ್ತು. ಆದರೆ ಉಳಿದ 12 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಯಿತು. ಕೇವಲ ಬೆಳ್ತಂಗಡಿ ಮಾತ್ರ ಬಿಜೆಪಿ ಬಂದದ್ದು. 85ರ ಪರಿಸ್ಥಿತಿ ಹಾಗೆ ಇದ್ದರೆ 89ರಲ್ಲಿ ಪುನಃ ಸ್ವಲ್ಪ ಬದಲಾವಣೆ ಆಯಿತು. 89ರಲ್ಲಿ ಕಾಂಗ್ರೆಸ್ ಮತ್ತಷ್ಟು ಗಟ್ಟಿಯಾಯಿತು. ವೀರೇಂದ್ರ ಪಾಟೀಲ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಆಯ್ತಾ? ತಮಾಷೆ ಅಂತ ಹೇಳಿದರೆ ಇದೇ ವೀರೇಂದ್ರ ಪಾಟೀಲ್ರು 1978ರ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದವರು. 1977ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಿಂದ ಪರಾಜಿತರಾದರು. ರಾಜನಾರಾಯಣ್ ಅಂತೇಳಿ ಅವರು ಆ ಸಂದರ್ಭದಲ್ಲಿ ಗೆದ್ದರು. ಆ ಸಂದರ್ಭದಲ್ಲಿ DB ಚಂದ್ರೇಗೌಡರು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ನಮಗೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಯಾಕೆ ನಾವು ಪ್ರಸ್ತಾಪ ಮಾಡ್ತೇವೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಕಾರ್ಕಳ ವಿಧಾನಸಭಾ ಕ್ಷೇತ್ರ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು. ಆಯ್ತಾ? ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರು. ಅದಕ್ಕೆ ಅವರ ವಿರುದ್ಧವಾಗಿ ಜನತಾ ಪಕ್ಷ ವೀರೇಂದ್ರ ಪಾಟೀಲ್ರನ್ನು ಸ್ಪರ್ಧೆ ಮಾಡಿತ್ತು. ವೀರೇಂದ್ರ ಪಾಟೀಲ್ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ದವರು. ಹೌದು, ಕಾಂಗ್ರೆಸ್ ಡಿವೈಡ್ ಆಗುವ ಮೊದಲು ಮುಖ್ಯಮಂತ್ರಿ ಆಗಿದ್ದರು. ಅದರ ನಂತರ ಅವರು ಇಂದಿರಾ ಗಾಂಧಿ ಒಟ್ಟಿಗೆ ಹೋಗಿರಲಿಲ್ಲ, ಅವರು ಸಂಸ್ಥಾ ಕಾಂಗ್ರೆಸ್ನೊಟ್ಟಿಗೆ ಇದ್ದರು. ಮತ್ತು ಅದು ಜನತಾ ಪಕ್ಷದಲ್ಲಿದ್ದರು, ಅವರು ಸ್ಪರ್ಧೆ ಮಾಡಿದರು. ಅದೇ ವೀರೇಂದ್ರ ಪಾಟೀಲ್ರನ್ನ ರಾಜೀವ್ ಗಾಂಧಿಯವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದರು. ಇಲ್ಲಿ ರಾಮಕೃಷ್ಣ ಹೆಗಡೆ ಅವರು ಸರ್ಕಾರ ನಡೆಸ್ತಾ ಇದ್ದ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ರಿಗೆ ಒಂದು ಆ ಲಿಂಗಾಯತ ಬೆಲ್ಟ್ ಏರಿಯಾದಲ್ಲಿ ಒಂದು ಒಳ್ಳೆ ಇಮೇಜ್ ಇತ್ತು, ಲಿಂಗಾಯತ ಮುಖಂಡ ಅಂತ ಇತ್ತು. ಆದ್ದರಿಂದಾಗಿ ಆ ಸಂದರ್ಭದಲ್ಲಿ 89ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 184 ಸೀಟುಗಳನ್ನು ಗೆದ್ದಿತ್ತು. ಅತ್ಯಂತ ದೊಡ್ಡ ಮೆಜಾರಿಟಿಯಲ್ಲಿ ಗೆದ್ದಿತ್ತು. ಆದ್ದರಿಂದಾಗಿ ಆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರಾವಳಿ ಜಿಲ್ಲೆಯಲ್ಲಿಯೂ ಸಹ ಕಾಂಗ್ರೆಸ್ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಿತ್ತು. ತದನಂತರ ಬೆಳವಣಿಗೆಯಲ್ಲಿ ಇಲ್ಲಿ ಹಿಂದುತ್ವ ಬೆಳೀತಾ ಬಂತು. ಅದಕ್ಕೆ ಮುಖ್ಯ ಕಾರಣವಾಗಿರುವುದು ಏನಂತ ಹೇಳಿದರೆ ರಾಮ ಜನ್ಮಭೂಮಿ ಆಂದೋಲನ. ಅದನ್ನು ಯಾರು ಅಲ್ಲೆಗೆಳ್ಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷ ಇಷ್ಟು ಮಟ್ಟಕ್ಕೆ ಮುಂದೆ ಬೆಳೆದಿದೆ ಅಂತ ಹೇಳಿದರೆ, ಇವತ್ತು ರಾಷ್ಟ್ರದ ಚುಕ್ಕಾಣಿ ಹಿಡಿದಿದೆ ಅಂತ ಹೇಳಿದರೆ ಅದಕ್ಕೆ ರಾಮ ಜನ್ಮಭೂಮಿ ಆಂದೋಲನವೇ ಮುಖ್ಯ ಭೂಮಿಕೆ. ಅದರಲ್ಲಿ 2 ಮಾತೇ ಇಲ್ಲ. ಇಲ್ಲಿಯೂ ಸಹ ರಾಮ ಜನ್ಮಭೂಮಿಯ ಆಂದೋಲನ BJPಯನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿತು. 83ರ ಚುನಾವಣೆಯಲ್ಲಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪರ್ಧೆ ಮಾಡಿತ್ತು, ಬೇರೆ ಬೇರೆ ಕಾರಣಗಳಿಂದಾಗಿ ಗೆದ್ದಿತ್ತು. ಅದನಂತರ ಸ್ಥಾನಗಳನ್ನು ಕಳ್ಕೊಂಡಿತ್ತು. ಅದನ್ನು ಪರ್ಮನೆಂಟ್ ಆಗಿ ಗೆಲ್ಲುವಂತಹ ಛಾತಿಯನ್ನು ಹೊಂದಿದ್ದು ಆ ಆಂದೋಲನದ ಹಿನ್ನೆಲೆಯಲ್ಲಿ. ಆಗ ಭಾರತೀಯ ಜನತಾ ಪಕ್ಷ ಹಳ್ಳಿಗೆ ವಿಸ್ತಾರವಾಯಿತು. ಅದು ಶ್ರೀರಾಮ ಶಿಲಾಪೂಜನ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಇದ್ದದ್ದು ಅದು ಹಳ್ಳಿಗೆ ಬೆಳೀತಾ ಹೋಯಿತು. ಪರಿಣಾಮವಾಗಿ ಇಲ್ಲಿ ಒಂದು ಹಿಂದುತ್ವದ ಭದ್ರಕೋಟೆ ಅಂತ ಆಯಿತು. ಅದು ಯಾವಾಗ ಎಲ್ಲಿಗೆ ಪ್ರತಿಫಲನ ಆಯಿತು ಅಂತ ಹೇಳಿ 1991ರ ಲೋಕಸಭಾ ಚುನಾವಣೆಯಲ್ಲಿ. ಆ ಲೋಕಸಭಾ ಚುನಾವಣೆಯಲ್ಲಿ ಜನಾರ್ದನ್ ಪೂಜಾರಿ ಅವರು 5ನೇ ಬಾರಿಗೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದರು. ಅವರು ಮೊದಲ ಬಾರಿಗೆ 77ರಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಅದಕ್ಕಿಂತ ಮೊದಲು KK ಶೆಟ್ಟರು ಇಲ್ಲಿ ಇದ್ದರು. ಅದಕ್ಕಿಂತ ಮೊದಲು CM ಪುಣಚ ಅವರು ಇಲ್ಲಿನ ಲೋಕಸಭಾ ಸದಸ್ಯರಾಗಿದ್ದರು. ಅವರು ಕೇಂದ್ರದಲ್ಲಿ ಸಚಿವರು ಆಗಿದ್ದರು. ಜನಾರ್ದನ ಪೂಜಾರಿ ಅವರು 1977ರಲ್ಲಿ ಇಲ್ಲಿ ಅನಿರೀಕ್ಷಿತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾದರು. ಅನಿರೀಕ್ಷಿತ ಯಾಕಂತೇಳಿ ಅವರು ವಕೀಲರಾಗಿದ್ದವರು, ಅವರನ್ನು ಕಾಂಗ್ರೆಸ್ ಚೂಸ್ ಮಾಡಿತ್ತು, ಅವರು ಅಭ್ಯರ್ಥಿಯಾದರು. AK ಸುಬ್ಬಯ್ಯನವರು ಅವರ ವಿರುದ್ಧ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು, ಕೊಡಗಿನವರು. ಈಗ
ಎಸ್ ಪೊನ್ನಣ್ಣ ಇದ್ದಾರಲ್ಲ, ಮುಖ್ಯಮಂತ್ರಿಗಳ ಸಲಹೆಗಾರರು, ಅವರ ತಂದೆ ಅವರು ಎ ಕೆ ಸುಬ್ಬಯ್ಯನವರು, ಅವರು ಇಲ್ಲಿ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು 77ರಲ್ಲಿ. 80ರಲ್ಲಿ ಜನತಾ ಪೂಜಾರಿ ಪುನರಾಯ್ಕೆ ಆದರು. 4ರಲ್ಲಿ ಪುನಃ ಆಗಿದ್ರು. ನಂತರದ 89ರಲ್ಲಿ ಪುನರಾಯ್ಕೆ ಆದರು. 91ರಲ್ಲಿ ಅದು ಮಧ್ಯಂತರ ಚುನಾವಣೆ ಆದದ್ದು. 89ರಲ್ಲಿ ಆದ ಮೇಲೆ 2 ವರ್ಷದಲ್ಲಿ ಪುನಃ ಲೋಕಸಭಾ ಚುನಾವಣೆ ಬಂದದ್ದು. ಯಾಕಂದರೆ 89ರಲ್ಲಿ ಕೇಂದ್ರದಲ್ಲಿ ವಿ ಪಿ ಸಿಂಗ್ ಸರ್ಕಾರ ಬಂತು, ಕಾಂಗ್ರೆಸ್ ಸೋತು ಹೋಯಿತು ಬಫೋರ್ಸ್ ಹಗರಣದ ಹಿನ್ನೆಲೆಯಲ್ಲಿ. ನಂತರ ವಿ ಪಿ ಸಿಂಗ್ ಸರ್ಕಾರ ಬಂತು. ವಿ ಪಿ ಸಿಂಗ್ ಅದರಲ್ಲಿ ಇದಾಯಿತು. ಮತ್ತು ಚಂದ್ರಶೇಖರ್ ಅವರ ಸರ್ಕಾರ ಆಯಿತು. ಮತ್ತು ಅದು ಸರ್ಕಾರ ಬಿದ್ದು ಹೋಯಿತು. 81ರಲ್ಲಿ ಪುನಃ ಚುನಾವಣೆ, ಲೋಕಸಭಾ ಚುನಾವಣೆ ಬಂದಾಗ ಇಲ್ಲಿ ಜನಾರ್ದನ ಪೂಜಾರಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದು ವಿ ಧನಂಜಯ ಕುಮಾರ್. ಅವರು 1983ರಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ರು. 85ರಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಸೋತಿದ್ರು. ಅವರನ್ನು ಭಾರತೀಯ ಜನತಾ ಪಕ್ಷ ಇಲ್ಲಿ ಕ್ಯಾಂಡಿಡೇಟ್ ಮಾಡಿತ್ತು. ಆ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಗೆದ್ದಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಜನಾರ್ದನ ಪೂಜಾರಿ ಅವರು ಸೋತರು. ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅಂತ ಹೇಳುವ ಆಗ 4 ಟರ್ಮಲ್ಲಿ ಅವರು MP ಆಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿದ್ದವರು, ಬಡವರ ಪಾಲಿಗೆ ಬ್ಯಾಂಕ್ಗಳ ಬಾಗಿಲನ್ನು ತೆರೆಸಿದವರು. ಒಳ್ಳೆಯ ಹೆಸರಿತ್ತು, ಪ್ರಾಮಾಣಿಕ. ಇವತ್ತಿಗೂ ಸಹ ಜನಾರ್ದನ ಪೂಜಾರಿಯವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವವರಿಲ್ಲ, ಅಂತಹ ಪ್ರಾಮಾಣಿಕ. ಅಂತಹ ಪೂಜಾರಿಯವರು ಧನಂಜಯ ಕುಮಾರ್ ಎದುರಲ್ಲಿ ಸೋಲಿಕ್ಕೆ ಮುಖ್ಯವಾದ ಕಾರಣವಾದದ್ದೇ ಹಿಂದುತ್ವ. ಅಲ್ಲಿಂದ ಇಲ್ಲಿಯ ತನಕ 1991ರಿಂದ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡಿತು. ಜನಾರ್ದನ ಪೂಜಾರಿಯವರು ಸತತವಾಗಿ ಓಟಿಗೆ ನಿಂತರು, ವೀರಪ್ಪ ಮೊಯ್ಲಿಯವರು ಓಟಿಗೆ ನಿಂತರು, ಮಿಥುನ್ ರೈ ಅವರು ನಿಂತರು. ಇಲ್ಲಿ ಬಿಜೆಪಿಯನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿಯನ್ನು ಒಬ್ಬರನ್ನೇ ಇಟ್ಕೊಂಡಿರಲಿಲ್ಲ. 4 ಬಾರಿ ಧನಂಜಯ ಕುಮಾರ್ ಅವರು ಆಯ್ಕೆ ಆದರು. ಧನಂಜಯ ಕುಮಾರರನ್ನು ಮೂಲೆಗೆ ಸೇರಿಸಿ ಡಿ.ವಿ. ಸದಾನಂದಗೌಡರನ್ನು ಆಯ್ಕೆ ಮಾಡಿತು. ಡಿ.ವಿ. ಸದಾನಂದಗೌಡರನ್ನು ಉಡುಪಿಗೆ ಶಿಫ್ಟ್ ಮಾಡಿತು. ನಳಿನಕುಮಾರ್ ಕಟೀಲ್ ಅವರನ್ನು ತಂತು. 3 ಅವಧಿಯಲ್ಲಿ ನಳಿನಕುಮಾರ್ ಕಟೀಲ್ ಅವರು MP ಆದರು. ಅವರನ್ನು ಬದಿಗೆ ಇರಿಸಿ ಬ್ರಿಜೇಶ್ ಅವರನ್ನು ತಂತು. ಅದರಿಂದಾಗಿ ಒಬ್ಬನನ್ನೇ ಆಯ್ಕೆ ಮಾಡಿಕೊಂಡು ಬಿಜೆಪಿಯೂ ಇರಲಿಲ್ಲ. ಆದರೆ ಇಷ್ಟೂ ಮಂದಿಯನ್ನು ಗೆಲ್ಲಿಸಿಕೊಂಡು ಬಂದದ್ದು ಹಿಂದುತ್ವ. ಇಷ್ಟೂ ಮಂದಿಯನ್ನು ಗೆಲ್ಲಿಸಿಕೊಂಡು ಬಂದದ್ದು ಹಿಂದುತ್ವ. ಅದರಿಂದಾಗಿ ಇಲ್ಲಿ ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಹೇಳೋದು. ಈ ಹಿಂದುತ್ವದ ಫ್ಯಾಕ್ಟ್ರಿಗೆ ಮತ್ತೊಂದು ಕಾರಣವೂ ಇದೆ. ಇಲ್ಲಿ ಹಿಂದಿನ ರಾಜಕೀಯ ಇತಿಹಾಸವನ್ನು ನೋಡಿದರೆ ನಿಮಗೆ ಇಲ್ಲಿ ಕಾಂಗ್ರೆಸ್ಸಿಗೆ ಪ್ರತಿಸ್ಪರ್ಧಿಯಾಗಿದ್ದದ್ದು ಆ ಸಂದರ್ಭದಲ್ಲಿ ಕಮ್ಯುನಿಸ್ಟುಗಳು. ಇಲ್ಲಿ ಕಮ್ಯುನಿಸ್ಟು ಒಳ್ಳೆಯ ಜನಬೆಂಬಲ ಇದ್ದಂಥ ಒಂದು ಪಕ್ಷ. ಇಂಡೋಚೀನಾ ವಾರದ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ವಿಭಜನೆ ಆಯಿತು, CPI ಮತ್ತು CPIM. ಇಲ್ಲಿ ಈಗಲೂ ಕೆಲವು ಕಡೆ CPI ಅಸ್ತಿತ್ವ ಕಂಡುಕೊಂಡ್ರೆ CPIM ದೊಡ್ಡ ಮಟ್ಟದ ಅಸ್ತಿತ್ವದಲ್ಲಿ ಇರುವುದು CPM. ಈಗ ಕೇರಳದಲ್ಲಿ CPM ಆಡಳಿತ ಮಾಡ್ತಾ ಇತ್ತಲ್ಲ, ಆ ರೀತಿ ಪಶ್ಚಿಮ ಬಂಗಾಳದಲ್ಲಿ CPM ಆಡಳಿತ ಮಾಡ್ತಾ ಇತ್ತು. ಆ ರೀತಿಯಾಗಿ ಇಲ್ಲಿ CPM ಅಸ್ತಿತ್ವದಲ್ಲಿತ್ತು. CPI ಕಾಂಗ್ರೆಸ್ನೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಳ್ತಿತ್ತು. CPI ಸಪರೇಟ್ ಆಗಿ ನಿಲ್ತಾ ಇತ್ತು. CPI ಮತ್ತು CPMಗಳು ಪಕ್ಷಗಳು ಇಲ್ಲಿ ಜನಸಾಮಾನ್ಯರೊಟ್ಟಿಗೆ ಮಿಂಗಲಾಗ್ತಾ ಇತ್ತು. ಅವರ ಹೋರಾಟಗಳು ಎಲ್ಲವೂ ಅದರ ಕೂಲಿ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡೋದಾಗಲಿ, ಬೀಡಿ ಕಾರ್ಮಿಕರ ಬಗ್ಗೆ ಹೋರಾಟ ಮಾಡೋದಾಗಲಿ, ಅದರ ಹೋರಾಟದ ನೆಲೆಯಲ್ಲೇ ಬಂದಂಥ ಒಂದು ಪಕ್ಷ. ಇವತ್ತಿಗೂ ಅದರ ಹೋರಾಟ ನಿಂತಿಲ್ಲ. ಈಗಲೂ 10 ಮಂದಿ ಇದ್ದರೂ ಅವರು ಹೋರಾಟ ಮಾಡ್ತಾರೆ, 25 ಮಂದಿ ಇದ್ದರೂ ಹೋರಾಟ ಮಾಡ್ತಾರೆ. ಕಮ್ಯುನಿಸ್ಟರು ಅಂದರೆ ಹೋರಾಟ ಇಂಥ ಒಂದು ಅದೇ. ಅದಕ್ಕೆ ರಾಜಕೀಯ ಅಸ್ತಿತ್ವ ಸಹ ಇಲ್ಲಿ ಇತ್ತು. 83ರ ಚುನಾವಣೆಯಲ್ಲಿ ರಾಮಚಂದ್ರ ರಾಯರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದರು. ಈಗಲೂ ಸಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ಒಂದೊಂದು ಕಡೆ ಕಮ್ಯುನಿಸ್ಟ್ಗಳ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ಇಂಥ ಒಂದು ಅಸ್ತಿತ್ವ. ಆದ್ರೆ ಇಲ್ಲೀಗ ನಮ್ದು DCM ಅವರು DK ಶಿವಕುಮಾರ್ ಹೇಳೋ ಪ್ರಕಾರ ಗ್ಯಾರಂಟಿ ಯೋಜನೆ ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿಯ ಒಂದು ಕೊಟ್ಟಿರೋದ್ರಿಂದ ಅದನ್ನ ಒಂದು ಆ ಯೋಜನೆ ಯಶಸ್ವಿಯಾಗಿರುವುದೇ ಇದಕ್ಕೆ ಮುಂದಿನ ಚುನಾವಣೆಯಲ್ಲಿ ನಾವು ಬಹುಮತ ಪಡಿತೇವೆ ಅನ್ನೋದಕ್ಕೆ ಆತ್ಮವಿಶ್ವಾಸಕ್ಕೆ ಕಾರಣ ಆಗ್ಬೋದಾ? ನೋಡಿ, ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಟ್ರಂಪ್ ಕಾರ್ಡ್ ಆಗಿ ಉಪಯೋಗ ಮಾಡಿತ್ತು. ಆ
ಅದಕ್ಕೆ ಜನರು ನಂಬಿದರು. ನಿಮಗೆ ಚುನಾವಣೆ ಯಾವ ರೀತಿ ನಡೀತದೆ ಅಂತ ಹೇಳಿದರೆ 75% 80% ಚುನಾವಣೆ ಆಗುವುದು. ಒಟ್ಟು ಮತದಾರರಲ್ಲಿ 70% 80% ಮತದಾನ ಆಗುವುದು. ಅದರಲ್ಲಿ 45% ಮತ ಪಡೆದವರು ಗೆಲುವು ಸಾಧಿಸ್ತಾರೆ. ಸೋತವರು ಎಷ್ಟು ಮತ ಪಡೆದಿರ್ತಾರೆ ಸರ್? 42-43%. ಅಂದರೆ 100ರಲ್ಲಿ 45% ಮತ ಪಡೆದವರು, 45 ಜನರ ಬೆಂಬಲ ಗೆಲ್ತಾರೆ. ಸಂಖ್ಯಾಬಲವೇ ಆಧಾರ ಆಗಿರೋದ್ರಿಂದ 45%ಗೆ ಪಡ್ಕೊಂಡವರು ಗೆಲ್ತಾರೆ. ಸೋತವರ ಇದು ಒಂದು 43-42%. ಕೆಲವೊಂದು ಕ್ಷೇತ್ರಗಳಲ್ಲಿ 500 ಮತಗಳಿಂದ, 300 ಮತಗಳಿಂದ, 800 ಮತಗಳಿಂದ, 2000 ಮತಗಳಿಂದ ಸೋತವರು ಇದ್ದಾರೆ. ಆ ಸೋಲು ಎಲ್ಲ ಈ ಗ್ಯಾರಂಟಿಯ ಪ್ರತಿಫಲನ. ಗ್ಯಾರಂಟಿಗಾಗಿ ಇಂದ ಓಟು ಬದಲಾವಣೆ ಆಗಿರುವುದು. ಹೆಚ್ಚಿನ ಜನತಾ ದಳಕ್ಕೆ ಓಟ್ ಮಾಡುವವರು ಈ ಗ್ಯಾರಂಟಿ ಆಸೆಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಅದರಲ್ಲಿ ಎಷ್ಟು? 100ರಲ್ಲಿ 3%, 4%, 3ರಿಂದ 4 ಜನ. ಆದ್ದರಿಂದಾಗಿ ಕಾಂಗ್ರೆಸ್ ಇಲ್ಲಿ 135 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಈಗ 136 ಇದೆ ರಾಮನಗರ ಗೆದ್ದ ಮೇಲೆ. ಆದ್ದರಿಂದಾಗಿ ಆ ಫಿಗರ್ ಬಂದಿದೆ. ಆ ಫಿಗರ್ ಬಂದಿದ್ದರಿಂದ ಅದರಲ್ಲಿ ಸುಮಾರು 40ರಿಂದ 50 ಸ್ಥಾನಗಳು ಗ್ಯಾರಂಟಿ ಯೋಜನೆಯ ಫಲವಾಗಿ ಗೆದ್ದಿರುವಂಥದ್ದು. ಕಾಂಗ್ರೆಸ್ ತನ್ನ ಬಲದಿಂದ ಗೆದ್ದಿರುವಂಥದ್ದಲ್ಲ ಗ್ಯಾರಂಟಿ ಯೋಜನೆ. ಆದರೆ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಸಮರ್ಪಕವಾಗಿ ಜಾರಿ ಮಾಡಿದೆ ಅನ್ನುವ ಪ್ರಶ್ನೆ ಈಗ ಮೂಡ್ತದೆ. ನಿಮಗೆ ಶಕ್ತಿ ಯೋಜನೆ ಅತ್ಯಂತ ಸಮರ್ಪಕವಾಗಿ ಜಾರಿಯಾಗಿದೆ. ಈಗ ಸರ್ಕಾರ KSRTCಗೆ ಹಣ ಕೊಡಲಿಕ್ಕೆ ಬಾಕಿ ಇದೆ, ಅದು ಅದರ ಪ್ರಶ್ನೆ. ಆದರೆ ಅದನ್ನು ನಿಲ್ಲಿಸಲಿಲ್ಲ. ಈಗಲೂ ಹೆಣ್ಮಕ್ಕಳು ಉಚಿತವಾಗಿ KSRTC ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಭಾಗ್ಯಜ್ಯೋತಿ ಯೋಜನೆ ಎಲ್ಲರಿಗೂ ತಲುಪಿದೆ ಅಂತ ಇಲ್ಲ. ಕೆಲವೊಂದು ಸಮಸ್ಯೆಗಳು ಭಾಗ್ಯಜ್ಯೋತಿ ಯೋಜನೆಯಲ್ಲಿ ಆಗಿದೆ. ಆದರೆ ತಲುಪಿದಂಥ ಮನೆಗಳಿಗೆ ನೇರವಾಗಿ ಸಹಾಯ ಆಗಿದೆ. ಭಾಗ್ಯಲಕ್ಷ್ಮಿ ಯೋಜನೆ, ಅದು 2,000 ರೂಪಾಯಿ ಕೊಡುವಂಥದ್ದು, ಅದು 50% ಯೋಜನೆ ಕಾರ್ಯಗತ ಆಗಿದೆ, 50% ಆಗಿಲ್ಲ. 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಬರ್ತದೆ. ಒಮ್ಮೆ ಬಂದಾಗ ಖುಷಿ ಆಗುತ್ತೆ, ಒಮ್ಮೆಲೆ ಬಂದದ್ದು ಇದೆ. ಆದರೆ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಂಡು ಅದು ಇದಾಗ್ತದೆ. ಅದರಿಂದ ಆ 3 ಯೋಜನೆಗಳು, ಯುವ ನಿಧಿ ಇನ್ನೂ ಸಹ ಟೇಕಪ್ ಆಗಿಲ್ಲ. ಹಾಗಾಗಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ 3 ಯೋಜನೆಗಳು ಮಾತ್ರ ಜನರನ್ನು ರೀಚ್ ಆಗಿದೆ. ಅದರಲ್ಲಿ ಸ್ವಲ್ಪ ಲೋಪದೋಷಗಳು ಇದ್ರೂ ಸಹ ಜನರು ಅದನ್ನು ಯೂಸ್ ಆಗ್ತಾ ಇದೆ. ಆದರೆ ಮತ್ತೊಂದು ಹೊಡೆತವು ಬಿದ್ದಿದೆ, ಅದು ಬೆಲೆ ಏರಿಕೆ. 80 ರೂಪಾಯಿಗೆ ಇದ್ದ ಕ್ವಾರ್ಟರ್ ರೇಟು 170 ರೂಪಾಯಿ ಆಗಿದೆ, 90 ರೂಪಾಯಿ ಆಗಿದೆ ಅಂತ ಹೇಳ್ತಾರೆ. ಆದರೂ ಅದಕ್ಕೆ ಯಾರಾದರೂ ಪ್ರತಿಭಟನೆ ಮಾಡಲಿಲ್ಲ. ಅದೇ ಇರಲಿ, ಆದರೆ ಅದೇನು ಒಳ್ಳೆಯ ಅಭ್ಯಾಸ ಅಲ್ಲ. ಹಾಲಿನ ದರ ಏರಿಕೆಯಾಗಿದೆ. ಆದರೆ ಹಾಲಿನ ದರ ಏರಿಕೆಗೆ ಒಂದು ಸಮಜಾಯಿಸಿದೆ. ಏರಿಕೆಯಾದಂಥ ದರದಲ್ಲಿ ರೈತರಿಗೆ ಅದರ ಲಾಭಾಂಶ ಹೋಗ್ತದೆ ಅಂತೇಳಿ ಅದನ್ನು ಸಹ ಒಪ್ಪಿಕೊಳ್ಳಬಹುದು. ಇಂಥ ಯೋಜನೆಗಳು ಜನರನ್ನು 25% ಭ್ರಮ ನಿರಸನ ಮಾಡಿದಂತೂ ಸತ್ಯ. ಅದು ಚುನಾವಣೆ ಮೇಲೆ ಪ್ರತಿಫಲನ ಆಗ್ಬೋದಾ ಅಂತ ನೋಡಲಿಕ್ಕಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಒಬ್ಬ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಜನರನ್ನು ಹೇಗೆ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರೆ. ಅದಕ್ಕಾಗಿ ಅವರು ಈಗ ಆ ಸಾಫ್ಟ್ ಹಿಂದುತ್ವವನ್ನು ಹೇಳ್ತಾ ಇರೋದು. ಯಾಕಂದರೆ ಅವರು ದೈವ ಭಕ್ತರು, ಇದ್ದ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಇಲ್ಲ ಅಂತ ಏನಿಲ್ಲ. ಅವರು ಈಗಲೂ ಹೇಳ್ತಾರೆ, ನಾನು ರಾಜ್ಯನೇ ನನ್ನ ಗಾಡ್ ಫಾದರ್ ಅಂತ ಹೇಳಿ. ಇಲ್ಲ ಅಂತಲ್ಲ, ಅವರಿಗೆ ಅದರ ಬಗ್ಗೆ ನಂಬಿಕೆ ಇದೆ, ಅವರು ಹೋಗ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಅಲೆಯಲ್ಲಿಯೇ ಭಾರತೀಯ ಜನತಾ ಪಕ್ಷ ಅಸ್ತಿತ್ವ ಕಂಡುಕೊಂಡಿರುವುದು. ಆದ್ದರಿಂದಾಗಿ ಅವರು ಹೇಳೋದು, ಇಲ್ಲಿ ನಾವು 10 ಸೀಟುಗಳನ್ನು ಗೆಲ್ಲಬೇಕು ಆ ಹಿಂದುತ್ವದ ಆಧಾರದಲ್ಲಿ ಅಂತ. ಆ ಆಧಾರದಲ್ಲಿ ಗೆಲ್ಲಬೇಕಾದರೆ ಇಲ್ಲಿ ಅವರು ಹೊಸ
ರೀತಿಯ ಪ್ರಯೋಗಗಳನ್ನು ಮಾಡಬೇಕು. ಮಾಡಬೇಕು. ಜನರನ್ನ ಮನಸ್ಸು ಗೆಲ್ಬೇಕು. ಜನರನ್ನ ಮನಸ್ಸು ಗೆಲ್ಬೇಕಾದ್ರೆ ಇಲ್ಲಿಯ ಕ್ಯಾಂಡಿಡೇಟ್ಗಳು, ಅಭ್ಯರ್ಥಿಗಳು ಯಾರು ಅಂತ ನೋಡಿ. ನಿಮಗೆ ಕಳೆದ ವಿಧಾನಸಭಾ ಚುನಾವಣೆಯನ್ನೇ ಒಂದು ಮಾದರಿಯಾಗಿ ಇಟ್ಟುಕೊಳ್ಳುವುದಾದರೆ ಮಂಗಳೂರು ದಕ್ಷಿಣದಲ್ಲಿ ಅಭ್ಯರ್ಥಿಯನ್ನ ಬದಲಾಯಿಸಬೇಕು ಎನ್ನುವಂತ ಕೂಗಿತ್ತು. ಇಲ್ಲಿ ಹಿಂದೂ ಅಭ್ಯರ್ಥಿಯನ್ನ ಹಾಕಬೇಕು ಅಂತ ಹೇಳಿ ಅವಕಾಶ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ 2 ಸೀಟು ಕೊಡಲೇಬೇಕಾಗ್ತದೆ ಇರುವಂಥ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇದೆ. ಅದರಿಂದ ಒಂದು ಸರ್ವಜ್ಞನಗರದಲ್ಲಿ ಕೊಡ್ತಾರೆ KJ ಜಾರ್ಜ್ ಅವರಿಗೆ. KJ ಜಾರ್ಜ್ ಅವರಲ್ಲಿ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ರಿಶ್ಚಿಯನ್ ಓಟ್ನಿಂದಾಗಿ ಅವರು ಗೆಲ್ಲುವುದಲ್ಲ, ಆ ಕ್ಷೇತ್ರದಲ್ಲಿ ತಮಿಳು ವೋಟರ್ಸ್ಗಳಿದ್ದಾರೆ, ಅವರ ಬೆಂಬಲದಿಂದ ಅಲ್ಲಿ ಗೆಲ್ತಾರೆ. ಇಲ್ಲಿ ಮಂಗಳೂರು ಉತ್ತರದಲ್ಲಿ ಮುಸ್ಲಿಂ ಕ್ಯಾಂಡಿಡೇಟನ್ನು ಹಾಕಬೇಕು, ಹಿಂದೂ ಕ್ಯಾಂಡಿಡೇಟ್ನ ಹಾಕಬೇಕಂತ ಇತ್ತು. ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟನ್ನು ಹಾಕಿದ್ರು. ಪರಿಣಾಮವಾಗಿ ಅಲ್ಲಿ ಭರತ್ ಶೆಟ್ಟಿ 2ನೇ ಸಾರಿಗೆ ಗೆಲ್ಲುವಂಥ ಪರಿಸ್ಥಿತಿ. ಅಲ್ಲಿ ಹಿಂದೂ ಕ್ಯಾಂಡಿಡೇಟನ್ನು ಹಾಕ್ತಾ ಇದ್ದಾರೆ, ಅಲ್ಲಿ ಬದಲಾವಣೆ ಆಗ್ತಾ ಇತ್ತು. ಇಲ್ಲಿ ಕ್ರಿಶ್ಚಿಯನ್ ಕ್ಯಾಂಡಿಡೇಟ್ ಬಿಟ್ಟು ಬೇರೆ ಕ್ಯಾಂಡಿಡೇಟ್ ಹಾಕಿದ್ರು ಇಲ್ಲಿ ಬದಲಾವಣೆಗಳು ಸಾಧ್ಯತೆಗಳು ಇತ್ತು, ಇಲ್ಲಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಹಾಗಾದ್ರೆ JR ಲೋಬ ಇಲ್ಲಿ ಗೆಲ್ಲಿಲ್ವಾ ಅಂತ ಪ್ರಶ್ನೆ ಬರ್ತದೆ. JR ಲೋಬ ಗೆದ್ದದ್ದು ಯೋಗೀಶ್ ಭಟ್ರ ಮೇಲೆ, ವೇದವ್ಯಾಸ ಕಾಮತ್ರ ಮೇಲೆ ಅಲ್ಲ. ಯೋಗೀಶ್ ಭಟ್ರ ಬಗ್ಗೆ ಪಕ್ಷದ ಒಳಗೆ ಇದ್ದಂತ ಅಸಮಾಧಾನ. ಯಾಕಂದ್ರೆ ಅವರು 4 ಸಾರಿ ಗೆದ್ದಿದ್ದಾರೆ. ನೀವು ಒಂದೇ ಮುಖವನ್ನು ದಿನಾ ನೋಡ್ತಾ ಇದ್ರೆ ಏನಾಗತ್ತೆ, ದಿನ ದಿನ ಬರ್ತಾ 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 ಇದೆ ಆ ಮುಖ ವಿರೂಪ ಆಗತ್ತೆ. ಯೋಗೇಶ್ ಭಟ್ 4 ಸಾರಿ ಗೆಲ್ಲಿಲ್ವಾ? ಗೆದ್ದಿದ್ದಾರೆ. ಒಬ್ಬ ಕಾರ್ಪೊರೇಟರ್ ಆಗಿದ್ದವರು, ಅವ್ರನ್ನು ಪಕ್ಷ ಅವಕಾಶ ಕೊಟ್ಟಿದೆ, ಅವರು MLA ಆಗಿದ್ದಾರೆ, 4 ಸಾರಿ ಗೆದ್ದಿದ್ದಾರೆ. ನಿಮಗೆ ಜನರಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟುವಂಥ ಸವಲತ್ತುಗಳ ಬಗ್ಗೆ ಮಾತ್ರ ಚಿಂತೆ ಇರುವುದು. ಸಾರ್ವಜನಿಕವಾಗಿ ಏನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಚಿಂತೆ ಇರುವುದಿಲ್ಲ. ಯೋಗೀಶ್ ಭಟ್ ಅವರು ಮಾಡಿದಂಥ ಕೆಲವೊಂದು ಕೆಲಸಗಳು, ಈಗ ಲೇಡಿ ಗೋಶನ್ ಆಸ್ಪತ್ರೆ ಇರ್ಬೋದು, ವೆಲ್ಲಾಕ್ ಆಸ್ಪತ್ರೆ ಅಭಿವೃದ್ಧಿ ಮಾಡಿದಂತ ಇರ್ಬೋದು, ಇಲ್ಲಿ ಬೇರೆ ಅಭಿವೃದ್ಧಿ ಆಗಿರ್ಬೋದು. ಆದರೂ ಅಷ್ಟೆಲ್ಲ ಅಭಿವೃದ್ಧಿಗಳು ಆಗಿದ್ದರೂ ಸಹ ಯೋಗೇಶ್ ಭಟ್ರು JR ಲೋಬರ ವಿರುದ್ಧ ಸೋತಿದ್ದಾರೆ. ಅದೇ JR ಲೋಬ ಅವರಿಗೆ 2ನೇ ಸಾರಿ ಗೆಲ್ಲಿಕ್ಕೆ ಆಗಲಿಲ್ಲ, ವೇದವ್ಯಾಸ ಕಾಮತ್ರ ಗೆದ್ರು. ಜನರು ಬದಲಾವಣೆಯನ್ನ ನೋಡ್ಬೇಕು, ಜನರು ಬದಲಾವಣೆಯನ್ನು ನೋಡ್ತಾರೆ. ಇದು ಚುನಾವಣಾ ತಂತ್ರಗಾರಿಕೆ ಕೆಲವೊಂದು. ಇಲ್ಲಂದ್ರೆ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ದೇವೇಗೌಡರ ಅಳಿಯನನ್ನು ತಂದು BJPಯಲ್ಲಿ ಗೆಲ್ಲಿಸಿದ್ರು. ದೇವೇಗೌಡರ ಅಳಿಯ ಅಂತ ಗೊತ್ತಿರಲಿಲ್ಲ ಡಾಕ್ಟರ್ ಮಂಜುನಾಥ್, ಅವರನ್ನು BJPಗೆ ತಂದು ನಿಲ್ಲಿಸಿ ಗೆಲ್ಲಿಸಿದ್ರು. ಹಾಗೆ ಅದನ್ನು DK ಸುರೇಶ್ ಹೇಳ್ತಾ ಇದ್ರು, ಈ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಪ್ರಯತ್ನ ಆಯಿತು ಅಂತ ಹೇಳಿ, ಜನರನ್ನು ಯಾವ ರೀತಿ ಮೋಸ ಮಾಡಿತ್ತು ಅಂತ ಹೇಳ್ತಾ ಇದ್ರು. ಆಗ ಈ ಜನರಿಗೆ ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಇದು ಆಗೋದಿಲ್ಲ. ಇಲ್ಲಿಯೂ ಸಹ ಅಷ್ಟೇ. ಆದ್ದರಿಂದಾಗಿ ಅದನ್ನು ಬಿಟ್ಟು ನೀವು ಪರಂಪರಾಗತವಾದಂಥ ಮುಖಗಳನ್ನು ಬಿಟ್ಟು ನೀವು ಹೊಸತಾಗಿ ಪ್ರಯೋಗಗಳನ್ನ ಮಾಡ್ತಾ ಹೋಗೋದು. ಅದೇ ಈಗ ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳೋದಾದ್ರೆ ಸರ್, ಈಗ ಇವರು DKಶಿ ಅವರು ಹೇಳಿದಂತ ಒಂದು ಭವಿಷ್ಯ ನಿಜ ಆಗ್ಬೋದಾ ನಿಮ್ಮ ಪ್ರಕಾರ? ಸಾಧ್ಯತೆ ಇದೆ, ಇಲ್ಲಂತ ಏನಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಹಿಂದುತ್ವ ಅಂತ ಹೇಳಿ ಕಾಂಗ್ರೆಸ್ ಅನ್ನು ಸಾರಸಾಗಟಾಗಿದ್ದೆತ್ತಿ ಬುಟ್ಟಿಗೆ ಎಸಲಿಲ್ಲ ಜನ. ಇವತ್ತಿಗೂ ಯಾರೇ ಕ್ಯಾಂಡಿಡೇಟ್ ಆದ್ರೂ ಸಹ ಇಲ್ಲಿ 40% ಮತಗಳು ಕಾಂಗ್ರೆಸ್ಗೆ ಇದೆ. ಕ್ಯಾಂಡಿಡೇಟ್ ಯಾರೇ ಆಗಲಿ ಕಾಂಗ್ರೆಸ್ ಎನ್ನುವಂತ ಹೆಸರಿಗೆ ಇಲ್ಲಿ 40% ಮತ ಇದೆ. ಅದು ಗೆಲ್ಬೇಕಾದ್ರೆ ಎಷ್ಟು ಮತಗಳು ಬೇಕು? ಮತ್ತೊಂದು 5% ಮತಗಳು ಬೇಕು. ಆ 5% ಮತಗಳನ್ನು ಸೆಳೆಯುವಂತಹ ಒಬ್ಬ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರೆ ಇಲ್ಲಿ ಆರಾಮವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಜನರ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಪರಂಪರಾಗತವಾಗಿರುವಂಥ ಮತಗಳನ್ನು ಉಳಿಸಿಕೊಂಡು ಗೆಲ್ಲುವಂಥ ಮತಗಳನ್ನು ಗಳಿಸುವಂಥ ಪ್ರಯತ್ನಗಳನ್ನು ಮಾಡಬೇಕು. ಸಾಧ್ಯತೆ ಇಲ್ಲ ಅಂತ ಏನಿಲ್ಲ, ಅದರಿಂದಾಗಿ ಸಾಧ್ಯತೆ ಇದೆ. ಈಗ ಇವರ ಭವಿಷ್ಯ ನಿಜ ಆಗುತ್ತೆ ಇಲ್ವೋ ಅನ್ನೋದಕ್ಕೆ ನಾವು ಮುಂದಿನ ಚುನಾವಣೆಯವರೆಗೆ ಕಾಯಲೇಬೇಕಾಗುತ್ತೆ. ಖಂಡಿತ ಕಾದು ನೋಡೋಣ ಅಂತ ಹೇಳ್ತಾರೆ ಸರ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇದ್ದೀವಿ.